ಪೊಲಿಪು ಶಿಕ್ಷಣ ಸಂಸ್ಥೆಗಳ ಶತ ವಜ್ರ ಸ್ವರ್ಣ ಸಂಭ್ರಮದ ನೆನಪಿಗಾಗಿ ಡಿಸೆಂಬರ್ 25ರಂದು ಮಲ್ಪೆ ಬಸ್ ನಿಲ್ದಾಣದಿಂದ ಪೊಲಿಪು ಕಾಲೇಜಿನವರೆಗೆ ಸರ್ಕಾರಿ ಶಾಲೆ ಉಳಿಸಿ ಎಂಬ ಧ್ಯೇಯ ವಾಕ್ಯದಡಿ ಹಾಫ್ ಮ್ಯಾರಥಾನ್ ಓಟ ನಡೆಯಲಿದ್ದು, ಈ ಓಟಕ್ಕೆ ನಿವೃತ್ತ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಚಾಲನೆ ನೀಡಲಿದ್ದಾರೆ ಎಂದು ಕಾಪು ಶಾಸಕ ಲಾಲಜಿಮೆಂಡನ್ ಹೇಳಿದ್ದಾರೆ. ಮಾತೃ ಸಂಸ್ಥೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಪು ಪೊಲಿಪು ಶಿಕ್ಷಣ ಸಂಸ್ಥೆಗಳ ಶತ ವಜ್ರ ಸ್ವರ್ಣ ಸಂಭ್ರಮ ಡಿಸೆಂಬರ್ 25, 26 ಮತ್ತು 27ರಂದು ನಡೆಯಲಿದ್ದು, ಆ ಪ್ರಯುಕ್ತ ಅಹರ್ನಿಶಿಯಾಗಿ ಉಭಯ ಜಿಲ್ಲಾ ಮಟ್ಟದ ಮಹಿಳೆಯರು ಮತ್ತು ಪುರುಷರ ಕಬಡ್ಡಿ ಪಂದ್ಯಾಟ ನವೆಂಬರ್ 30ರಂದು ಆಯೋಜಿಸಲಾಗಿದೆ. ಪೊಲಿಪು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಕ್ರಮವಾಗಿ ಶತಮಾನೋತ್ಸವ, ವಜ್ರ ಮಹೋತ್ಸವ ಮತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಗಳ ಶತ ವಜ್ರ ಸ್ವರ್ಣ ಸಂಭ್ರಮವನ್ನು ಸ್ಮರಣೀಯವಾಗಿಸುವ ನಿಟ್ಟಿನಲ್ಲಿ ವಿಶೇಷ ಅನುದಾನ ಬಿಡುಗಡೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು, ಮುಖ್ಯಮಂತ್ರಿಗಳು ವಿಶೇಷ ಅಧಿಕಾರ ಬಳಸಿ ಕರಾವಳಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಅನುಮೋದನೆ ಮತ್ತು ಅನುದಾನ ಬಿಡುಗಡೆಗೊಳಿಸಿದ್ದಾರೆ. ಅದಲ್ಲದೆ ಹಳೆ ವಿದ್ಯಾರ್ಥಿಗಳು ಮತ್ತು ದಾನಿಗಳ ನೆರವಿನೊಂದಿಗೆ ಮಕ್ಕಳ ಉದ್ಯಾನವನ ಸಹಿತ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ಹೇಳಿದರು. ಮತ್ತು ಡೇ ಮ್ಯಾಚ್ ಈ ರೀತಿಯ ಕಬಡ್ಡಿ ಪಂದ್ಯಾಟ 30 ತಾರೀಕು ರಾತ್ರಿ ಮತ್ತು ಮಧ್ಯಾಹ್ನ ಪ್ರಾರಂಭ ಆಗ್ತದೆ, 1 ತಾರೀಕುವರೆಗೆ ಇರ್ತದೆ. ಅದಕ್ಕೆ ಕೂಡ ನಮ್ಮ ತುಂಬ ಜನ ಗಣ್ಯರು ಬರ್ತಾರೆ. ಅದರ ಜೊತೆಗೆ ನಮ್ಮ ಹಿಂದೆ ಇಲ್ಲಿ ಉಡುಪಿಯಲ್ಲಿ SP ಆಗಿದ್ದಂಥ ನಮ್ಮ ಪೊಲೀಸ್ ಅಧೀಕ್ಷರಾಗಿದ್ದಂಥ ಸನ್ಮಾನ್ಯ ಅಣ್ಣಾಮಲೆಯವರು ಕೂಡ ನಮ್ಮ ಈ ಕಾರ್ಯಕ್ರಮ ನಿಮಿತ್ತ ನಮ್ಮ ಉಡುಪಿ ಮಲ್ಪೆಯಿಂದ ಪೊಲಿಪುವರೆಗೆ ಬರುವಂಥ ಒಂದು ಹಾಫ್ ಮ್ಯಾರಥಾನ್ ಓಟಕ್ಕೆ ಸುಮಾರು 21 ಕಿಲೋಮೀಟ್ರ್ ಓಟವಾಗ್ತದೆ. ಅಷ್ಟು ದೊಡ್ಡ ಒಂದು ಹಾಫ್ ಮ್ಯಾರಥಾನ್ ಓಟಕ್ಕೆ ಚಾಲನೆ ಕೊಡಲಿಕ್ಕೆ ಸನ್ಮಾನ್ಯ ಅಣ್ಣಾಮಲೆಯವರು ಕೂಡ ಆ ಕಾರ್ಯಕ್ರಮ ಬರ್ತಾರಂತೇಳಿ ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ. ಅದರಿಂದ ತುಂಬ ಜನ ಇತರ ಗಣ್ಯರು ಕೂಡ ನಮ್ಮ ಈ ಕಾರ್ಯಕ್ರಮ ಪಾಲ್ಗೊಳ್ತಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪೊಲಿಪು ಶತ ವಜ್ರ ಸ್ವರ್ಣ ಸಂಭ್ರಮ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸರ್ವೋತ್ತಮ ಕುಂದರ್, ಉಪಾಧ್ಯಕ್ಷರಾದ ಪ್ರವೀಣ್ ಡಿ ಕುಂದರ್, ರತ್ನಾಕರ್ ಶೆಟ್ಟಿ, ಜಯಕರ್ ಕುಂದರ್, ಗೌರವ ಪ್ರಧಾನ ಕಾರ್ಯದರ್ಶಿ ಕಿರಣ್ ಆಳ್ವಾ, ಕಾರ್ಯದರ್ಶಿ ಪಂಡರಿನಾಥ್ ಎಸ್, ಕೋಶಾಧಿಕಾರಿ ಉದಯ್ ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.